ಕೃಷ್ಣನಗರಿ ಉಡುಪಿಗೆ ಪ್ರವಾಸ ನಿಮಿತ್ತ ಸಾವಿರಾರು ಮಂದಿ ದೂರದಿಂದ ಬರ್ತಾರೆ. ಇಲ್ಲಿನ ಉಡುಪಿಗೆ ಆಗಮಿಸುವ ಮುಂಚೆ ಹೊರ ಪ್ರದೇಶದಲ್ಲಿರುವ ಅವ್ಯವಸ್ಥೆ ಪಾಡು ಹೇಳತಿರದು. ಅದರಲ್ಲಿ ಹಿರಿಯಡ್ಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ಈ ಭಾಗದ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ತಾತ್ಕಾಲಿಕ ಬಸ್ ತಂಗುದಾಣ ನಿರ್ಮಾಣ ಮಾಡಿದ್ದು ಇಲ್ಲಿ ಕೇವಲ 4 ಪ್ಲಾಸ್ಟಿಕ್ ಕುರ್ಚಿಗಳನ್ನು ಹಾಕಿದ್ದಾರೆ. ಇದೇನು ಬಸ್ ನಿಲ್ದಾಣವೋ ಅಥವಾ ದೊಡ್ಡಿಯೋ ಒಂದು ತಿಳಿಯದಾಗಿದೆ. ಹಿರಿಯಡ್ಕ ಜಂಕ್ಷನ್, ಆಕುಂಬೆ, ತೀರ್ಥಹಳ್ಳಿ ಮತ್ತು ಕಾರ್ಕಳ, ಉಡುಪಿ ಮುಂತಾದ ಮುಖ್ಯ ನಗರಗಳಿಗೆ ಸಂಚಾರ ಮಾಡುವ ಪ್ರಯಾಣಿಕರು ಇಲ್ಲಿಂದಲೇ ಬಸ್ಗಳಿಗೆ ಹೊರಡುತ್ತಾರೆ. ಇಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣವನ್ನ ಮಾಡಬೇಕಾಗಿದೆ. ದುರದೃಷ್ಟ ಅಂದ್ರೆ ಇಲ್ಲಿ ದೊಡ್ಡಿ ಅಂತಿರುವ ತಾತ್ಕಾಲಿಕ ಬಸ್ ನಿಲ್ದಾಣವೊಂದನ್ನ ಮಾಡಿ ಇಡಲಾಗಿದೆ. ವಿದ್ಯಾರ್ಥಿಗಳು ನಿತ್ಯ ಈ ಭಾಗದಲ್ಲಿ ಓಡಾಟ ಮಾಡ್ತಾರೆ. ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವವರು ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲದೆ ಗಂಟೆಗಟ್ಟಲೆ ಬಿಸಿಲಲ್ಲಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ರಸ್ತೆ ಅಗಲೀಕರಣಕ್ಕೆ ತರಾತುರಿಯಲ್ಲಿ ಈ ಭಾಗದ ಮರಗಳನ್ನು ಕಡಿದು ರಿಕ್ಷಾ ಚಾಲಕರಿಗೂ ತೊಂದರೆ ಉಂಟಾಗಿದೆ. ಬಿಸಿಲು ಮತ್ತು ಧೂಳಿನಿಂದಾಗಿ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಪರಿಸ್ಥಿತಿಯನ್ನ ಅರಿತು ಶೀಘ್ರವಾಗಿ ಕಾಮಗಾರಿಯನ್ನ ಮುಗಿಸಬೇಕು ಎಂಬುದು ರಿಕ್ಷಾ ಚಾಲಕರ ಮಾತು. ಸುಮಾರು 3 ವರ್ಷದಿಂದ ಮರ ತೆಗೆದು 3 ವರ್ಷಗಳಾಗಿರ್ತದೆ. ಅದು ಯಾವುದೇ ಒಂದು ಸಹಕಾರವನ್ನು ಯಾವ ರೀತಿ ಅಧಿಕಾರಿಗಳು ಕೊಡಲಿಲ್ಲ. ಪ್ರಯಾಣಿಕರಿಗಾಗಲಿ ಮಕ್ಕಳಿಗಾಗಲಿ ಇಲ್ಲಿ ನಿಂತ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ತುಂಬ ಧೂಳಿನ ಸಮಸ್ಯೆ ಮತ್ತು ಜಾಗದ ಕೂಡ ಸಮಸ್ಯೆ ಇದೆ. ಅಭಿವೃದ್ಧಿಗೆ ಸಹಕಾರ ಮಾಡೋದೆಲ್ಲ ಸಹಜ, ಆದರೂ ಕೂಡ ತುಂಬ ವಿಳಂಬವಾಗಿ ನಡೀತಾ ಇದೆ ಎಲ್ಲ ಕೆಲಸವೂ ಕೂಡ. ಬೇಕಾದ ರೀತಿಯಲ್ಲಿ ಯಾವುದೂ ಕೂಡ ಇಲ್ಲ. ಹಾಗಾಗಿ ಇದನ್ನು ಕೂಡಲೇ ಬೇಗವಾಗಿ ಮಾಡಬೇಕಂತ ತಮ್ಮಲ್ಲಿ ಒಂದು ಮನವಿ. ಸಂಸದರು ಮತ್ತು ಶಾಸಕರಿಗೆ ಮನವಿಯನ್ನು ಕೊಟ್ಟಿರ್ತಾರೆ. ಆದರೂ ಇವತ್ತಾಗ್ತದೆ ಮುಂದಾಗ್ತದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಷ್ಟರವರೆಗೆ ಯಾವುದು ಕೂಡ ಕೆಲಸವನ್ನು ನಡೀಲಿಲ್ಲ. ತುಂಬ ವಿಳಂಬವಾಗಿ ನಡೀತಾ ಇದೆ. ಆದಷ್ಟು ಬೇಗ ನಡೀಲಿ ಅಂತ ಹೇಳಿ ಮಕ್ಕಳು ಬಿಸಿಲೇ ಇರ್ತಾರೆ ಮತ್ತು ಪ್ರಯಾಣಿಕರು ಕೂಡ ತುಂಬ ಬಿಸಿಲಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾವುದು ಕೂಡ ಟೈಮಲ್ಲಿ ಪ್ರತಿಯೊಂದು ಕೂಡ ಆಗ್ತಾ ಇಲ್ಲ. ಏನು ಮಾಡಬೇಕಂತೇಳಿ ಕೂಡ ನಮಗೂ ಕೂಡ ಸಮಸ್ಯೆ ಆಗಿ ಹೋಗಿದೆ ಎಲ್ಲರಿಗೂ ಕೂಡ. ತಾತ್ಕಾಲಿಕ ಬಸ್ ತಂಗುದಾಣದಲ್ಲಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆಯೂ ಇಲ್ಲ. ಹಿರಿಯ ನಾಗರಿಕರು ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಕುಳಿತು ಬಸ್ಸನ್ನ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ಕಾಯುವ ಮಕ್ಕಳ, ಹಿರಿಯ ನಾಗರಿಕರ ಗೋಳು ಕೇಳೋರು ಯಾರು ಎಂಬಂತಾಗಿದೆ. ಇಲ್ಲಿನ ಅವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆ ಮಾಲ್ಪರೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಮಾಡ್ತೇವೆ. ಬಸ್ ಸ್ಟ್ಯಾಂಡ್ ನಾನೇ ಚೇರ್ ಅಥವಾ ಕೂಲರ್ ಪೂರ ವ್ಯವಸ್ಥೆ ಪ್ರಾಯದಲ್ಲಿ ಪೂರ ಕೂಲರ್ ಈಗ ಇಚ್ಚಿ ಬತ್ತನಗಳು ಪೂರ ಉಂಟು. ಅದು ಕ್ಲೀನ್ ಇಚ್ಚಿ ಮತ್ತು ದೆಂಬು ನಿಂತು ಜೋಗಿಡ ಬರ್ತಿದ್ದಲ್ಲ. ಹೊಸ ಬಸ್ ಸ್ಟ್ಯಾಂಡ್ ಆಗೋದು. ಬಸ್ ಸ್ಟ್ಯಾಂಡಲ್ಲಿ 4 ಚೇರ್ ಇರೋದು. ನಾವು ತುಂಬ ಜನ ಮಕ್ಕಳಿದ್ದೇವೆ. ನಮ್ಮ ಸ್ಕೂಲಿಂದ ತುಂಬ ಜನ ಇದ್ದಾರೆ. ಎಕ್ಸ್ಟ್ರಾ ಕ್ಲಾಸಲ್ಲಿ ಇರುವಾಗ ನಾವು ಬಂದು ಇಲ್ಲಿ ಒಬ್ಬರೇ ನಾವು ಕಾಯ್ತಾ ಇರಬೇಕಾಗ್ತದೆ. ತುಂಬ ಹೊತ್ತು ವಯಸ್ಸಾದವರೆಲ್ಲ ಬರ್ತಾರೆ. ಅದು ನಾವು ಚೇರ್ ಬಿಟ್ಟು ಹೋಗಬೇಕಾಗ್ತದೆ. ಅದು ನಾವು ನಿಂತ್ಕೊಂಡೆ ಕಾಯಬೇಕಾಗ್ತದೆ. ಮತ್ತು ಇಲ್ಲಿ ತುಂಬ ಕ್ಲೀನ್ಸ್ ಇಲ್ಲ. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಇದ್ದರೆ ನಮಗೆ ಕಾಯ್ಬೋದಲ್ಲ, ಬಿಸಿಲೆಲ್ಲ ಬರುತ್ತಿಲ್ಲ, ಧೂಳು ಇರುತ್ತಿಲ್ಲ. ಮತ್ತು ಕ್ಲೀನಾಗಿ ಸಹ ಇಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಇದ್ದರೆ ಯಾರಾದರೂ ಕ್ಲೀನ್ ಮಾಡಲಿಕ್ಕೆ ಬರ್ತಾರೆ, ಆಗ ಕ್ಲೀನ್ ಇರ್ತದೆ. ಸೊ ಈ ಥರ ಎಲ್ಲ ಇದ್ದರೆ ಎಲ್ರಿಗೂ ಕಷ್ಟ ಆಗ್ತದೆ. ಹೈಜೀನ್ ಸಹ ಇರಬೇಕಂತ. ಉಡುಪಿ ಜಿಲ್ಲೆಗೆ ಸಾವಿರಾರು ಪ್ರವಾಸಿಗರು ಮಲೆನಾಡು ಮತ್ತು ಬೇರೆ ಬೇರೆ ಭಾಗದಿಂದ ಬರುತ್ತಾರೆ. ಈ ಬಸ್ ಸ್ಟ್ಯಾಂಡ್ ಅನ್ನ ಕಂಡು ಇದು ಒಂದು ಬಸ್ ತಂಗುದಾಣವೇ ಎಂದು ಪ್ರಶ್ನಿಸ್ತಾ ಇದ್ದಾರೆ. ಶೀಘ್ರವಾಗಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಕಾಮಗಾರಿಯನ್ನ ಮುಗಿಸಬೇಕೆಂಬುದು ಗ್ರಾಮಸ್ಥರ ಒತ್ತಾಯ. ಸ್ಥಳೀಯ ಗ್ರಾಮ ಪಂಚಾಯತ್ ಕೂಡ ಎಚ್ಚೆತ್ತುಕೊಂಡು ಇಲ್ಲಿ ಸೂಕ್ತ ಬಸ್ಸು ತಂಗುದಾಣದ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.